ಹಾಯ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಗಳೂರಿನ ಹುಡುಗಿ ವಿಲೇಜ್ ಸ್ಟಾರ್ ಹರಿಣಿ ಜಯಂತ. ಆ, ಎಲ್ಲ ನನ್ನ ಪ್ರೀತಿಯ ಆ, ನನ್ನ ಚಾನಲಿನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಹಾಗೂ ನನ್ನ ದೇಶದ ಎಲ್ಲ ಪ್ರಜೆಗಳಿಗೆ ನಾನು ಮಾಡುವಂತಹ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮತ್ತು ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ವಿಶೇಷವಾಗಿ ನಾನಿವತ್ತು ಸ್ವಲ್ಪ ಮಾತಾಡಬೇಕು ಅಂತ ಇದ್ದೀನಿ. ಏನು ಅಂತ ಅಂದರೆ, ತುಂಬ ಜನ ನನ್ನ ಫಾಲೋವರ್ಸ್ ಇದ್ದಾರೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಪ್ರೀತಿ ತೋರಿಸ್ತಾ ಇದ್ದೀರಾ. ಹೀಗೇನೆ ಪ್ರೀತಿ ತೋರಿಸ್ತಾ ಇರಿ. ನಾನು ಕನ್ನಡ ಏನಾದರೂ ಲಾಗ್ ಮಾಡಬೇಕಾದ್ರೆ, ಅಲ್ಲ ಏನಾದರೂ ಕಾಮಿಡಿ ಮಾಡಬೇಕಾದ್ರೆ ತುಂಬ ಕನ್ನಡ ಉಚ್ಚಾರ ದೋಷಗಳೇ ಕಂಡು ಬಂದಲ್ಲಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಮತ್ತು ನಾವು ಜಾಸ್ತಿ ತುಳು ಯೂಸ್ ಮಾಡೋದರಿಂದ, ತುಳು ಭಾಷೆನ ಯೂಸ್ ಮಾಡೋದರಿಂದ ನಮಗೆ ಕನ್ನಡ ಸ್ವಲ್ಪ ಭಾಷೆ ಮಾತಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಮತ್ತು ನನಗೂ ಒಂದು ಆಸೆ ಇದೆ, ಕನ್ನಡದಲ್ಲಿ ಕಾಮಿಡಿ ಮಾಡಬೇಕು ಅಂತ. ಆದರೆ ಟಾಂಗ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗಾಗಿ ಟ್ರೈ ಮಾಡ್ತೀನಿ ನೆಕ್ಸ್ಟು. ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಪ್ರೀತಿ ಕೊಡ್ತಾ ಇದ್ದೀರಾ. ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಷಯ ಏನು ಅಂದರೆ, ನನ್ನ ಫೇಸ್ಬುಕ್ ಫಾಲೋವರ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಫೇಸ್ಬುಕ್ ಮೆಸೆಂಜರಲ್ಲಿ ಬಂದುಬಿಟ್ಟು ಮೆಸೇಜ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಮಾಡಬೇಡಿ. ನೀವು ಯಾವುದೇ ಕಮೆಂಟ್ ಮಾಡೋದಾದರೆ, ಮೆಸೇಜ್ ಮಾಡೋದಾದರೆ, ನಾವು ಮಾಡುವಂಥ ವೀಡಿಯೋದ ಬಗ್ಗೆ ಮಾತ್ರ ನೀವು ಕಮೆಂಟ್ ಮಾಡಿ ದಯವಿಟ್ಟು. ಯಾಕಂತ ಹೇಳಿದರೆ, ನಾನು ಫೇಸ್ಬುಕ್ ಮೆಸೆಂಜರನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಹಾಗಾಗಿ ನಾನು ಮೆಸೆಂಜರಲ್ಲಿ ಬಂದುಬಿಟ್ಟು ನಿಮಗೆ ಆ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ಟೈಮೂ ಇಲ್ಲ ನನಗೆ. ನೀವೇನಾದರೂ ನನಗೆ ಈ ವಿಡಿಯೋದ ಬಗ್ಗೆ ಏನಾದರೂ ಕಮೆಂಟ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ನೀವು ಯೂಟ್ಯೂಬ್ ನನ್ನ ಚಾನಲಲ್ಲಿ ನಿಮಗೆ ಆ ವಿಡಿಯೋದ ಕೆಳಗಡೆನೇ ಕಮೆಂಟ್ ಸೆಕ್ಷನ್ ಇರುತ್ತೆ, ಅದರಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಫೇಸ್ಬುಕ್ ಮೆಸೆಂಜರಲ್ಲಿ ಬಂದುಬಿಟ್ಟು ನೀವು ವೈಯಕ್ತಿಕ ವಿಷಯದ ಬಗ್ಗೆ ಏನೋ ಕಮೆಂಟ್ ಮಾಡೋಕ್ಕೆ ಬರಬೇಡಿ. ಯಾಕಂತ ಹೇಳಿದರೆ ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಲ್ಲ. ದಯವಿಟ್ಟು ನೀವೇನಾದರೂ ವಿಡಿಯೋದ ಬಗ್ಗೆ ಏನಾದರೂ ನಿಮಗೆ ಕಮೆಂಟ್ ಮಾಡಬೇಕು ಅಂತ ಏನು ಮನಸ್ಸಿದ್ದರೆ ದಯವಿಟ್ಟು ವಿಡಿಯೋದ ಬಗ್ಗೆ ಮಾತ್ರ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೇನೆ ಪ್ರೀತಿ ತೋರಿಸ್ತಾ ಇರಿ, ಹೀಗೇನೆ ನಿಮ್ಮ ಆಶೀರ್ವಾದನೇ ಮುಖ್ಯ. ನಾನು ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಎಲ್ಲರಿಗೂ ಕೈ ಮುಗಿದು ಕೇಳಿ, ನನಗೊಂದೇ ಒಂದು ದುಃಖದ ವಿಷಯ ಅಂತ ಹೇಳಿದರೆ, ನಾನು ನಮ್ಮ ಭಾರತ ದೇಶದಲ್ಲಿ ಇಲ್ಲ, ನಾನು ಹೊರ ದೇಶದಲ್ಲಿ ಇದ್ದೀನಿ ಅಥವಾ ಮಲೇಷ್ಯಾದಲ್ಲಿ ಇದ್ದೀನಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯಾಗಿ ನಮಗೆ ಆಚರಣೆ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಈ ತಿಂಗಳಲ್ಲಿ ಆಗಸ್ಟಲ್ಲಿ 3 ಕಡೆ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡ್ತಾರೆ. ಫಸ್ಟ್ ಸಿಂಗಾಪುರದಲ್ಲಿ, ಆಮೇಲೆ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ, ಆಮೇಲೆ ಮಲೇಷ್ಯಾದಲ್ಲಿ. ಇದೇ ತಿಂಗಳಲ್ಲಿ ಬರುತ್ತೆ, ಆಗಸ್ಟಲ್ಲಿ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಆಗಸ್ಟ್ 15 ಆದರೆ ಮಲೇಷ್ಯಾದಲ್ಲಿ ಆಗಸ್ಟ್ 31ಕ್ಕೆ ಬರುತ್ತೆ. 3 ಕಡೆ ಒಂದೇ ತಿಂಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ. ನಾವಿಲ್ಲಿ ಆಚರಣೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳಲ್ಲ, ನಮ್ಮ ಇದರಲ್ಲಿ ನಾವು ಆಚರಣೆ ಮಾಡ್ತೀವಿ. ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ದಿನ. ನಾನಂತೂ ತುಂಬ ಖುಷಿಯಾಗಿದ್ದೀನಿ, ನೀವು ಕೂಡ ಖುಷಿಯಾಗಿರಿ. ತುಂಬ ನಿಮ್ಮ ಆಶೀರ್ವಾದನೆ ನನಗೆ ಮುಖ್ಯ. ಓಕೆ, ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಯಾವುದು ಅಂತ ಗೊತ್ತಿಲ್ಲ, ಕಾಮಿಡಿ ಇರ್ಬೋದು, ಲಾಗ್ ಇರ್ಬೋದು. ಸಪೋರ್ಟ್ ಮಾಡ್ತಾ ಇರಿ. ಯಾರು ಕೂಡ ಸಬ್ಸ್ಕ್ರೈಬರ್ ಆಗದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹೀಗೇನೆ ಪ್ರೀತಿ ಇರಲಿ. ಓಕೆ, ನೆಕ್ಸ್ಟ್ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್.